ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಆದೇಶ ಪ್ರಕಾರ ಕೊರೋನಾ ವೈರಸ್ ಭೀತಿ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ವಿಟ್ಲಪೇಟೆಯಲ್ಲಿ ಪ್ರತಿ ಮಂಗಳವಾರ ನಡೆಯುವ ವಾರದ ಸಂತೆಯನ್ನ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತ ವಿಟ್ಲ ಪಟ್ಟಣ ಪಂಚಾಯಿತಿ ಸೂಚನೆ ನೀಡಿತ್ತು. ಅದರಂತೆ ವಿಟ್ಲಪೇಟೆಗೆ ಯಾರೂ ಸಂತೆ ವ್ಯಾಪಾರಿಗಳು ಆಗಮಿಸಿಲ್ಲ. ಸಂತೆಗೆ ಪುತ್ತೂರು, ಉಪ್ಪಿನಂಗಡಿ, ನೆಲ್ಯಾಡಿ, ಹಾಸನ, ಬಂಟ್ವಾಳ ಮೊದಲಾದ ಕಡೆಗಳಿಂದ ನೂರಾರು ವ್ಯಾಪಾರಿಗಳು ಆಗಮಿಸ್ತಾ ಇದ್ರು. ವಿಟ್ಲ ಸಂತೆ ದಿನ ವಿಟ್ಲಪೇಟೆ ಜನಸಂದಣಿಯಿಂದ ಇರ್ತಾ ಇದ್ದು ವಾಹನ ದಟ್ಟಣೆಗೆ ಕಾರಣವಾಗ್ತಾ ಇತ್ತು. ಪಂಚಾಯಿತಿ ಖಡಕ್ ಸೂಚನೆ ನೀಡಿದ್ರಿಂದ ವ್ಯಾಪಾರಿಗಳು ಹಾಗೂ ಗ್ರಾಹಕರು ಕೂಡ ಆಗಮಿಸಿಲ್ಲ. ರಸ್ತೆ ಬದಿಯಲ್ಲಿ ತಿಂಡಿ ತಿನಿಸುಗಳ ವ್ಯಾಪಾರಗಳನ್ನು ಕೂಡಲೇ ನಿಲ್ಲಿಸುವುದು ಹಾಗೂ ಹೆಚ್ಚು ಜನಸಂದಣಿ ಸೇರುವ ಕಾರ್ಯಕ್ರಮಗಳನ್ನು ಈ ಕೂಡಲೇ ಸ್ಥಗಿತಗೊಳಿಸಲಾಗುವುದು ಎಂಬುದಾಗಿಯೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯವರು ಸೂಚಿಸಿದ್ದಾರೆ.